ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಶ್ರೀದೇವಿ ಎಜುಕೇಷನ್ಸ್ನ ಪ್ರೆಸಿಡೆಂಟು ಆಗಿರುವಂಥ ಶ್ರೀ ಸದಾನಂದ ಶೆಟ್ಟಿ ಅವರಿಗೆ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಶಫಾಡ್ ಅವರು ಹೂಗುಚ್ಛ ನೀಡಿ ವೆಲ್ಕಮ್ ಮಾಡಬೇಕಾಗಿ ಕೇಳ್ತೀನಿ. ಕಿಶೋರ್ ಅವರನ್ನು ನಮ್ಮ ಸೆಕ್ರೆಟರಿ ಆದಂಥ ಐವನ್ ಪತ್ರವ್ ಅವರು ಹೂಗುಚ್ಛ ನೀಡಿ ಸ್ವಾಗತ ಕೇಳ್ತಾ ಇದ್ದೇನೆ. ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಶ್ರೀ ಎ ಸದಾನಂದ ಶೆಟ್ಟಿ ಅವರಿಂದ ಭಾಳ ವರ್ಷಕ್ಕೊಮ್ಮೆ ನಡೆಯುವ ಈ ಕ್ರೀಡಾಕೂಟ ಬಾಲಕಿಯರ 2 ದಿವಸದ ಕ್ರೀಡಾಕೂಟ 100ಕ್ಕಿಂತಲೂ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸ್ತಾರೆ. 2 ದಿವಸ ನಡೆಯುವ ಕಾರ್ಯಕ್ರಮ. ನಮ್ಮ ಶಫಡ್ರವರು ಈ ತನ್ನ ಸ್ವಂತ ಜಾಗವನ್ನು ಇದಕ್ಕೆ ಕೊಟ್ಟು ಇಂಥ ಒಂದು ಸುಸಜ್ಜಿತ ಬ್ಯಾಡ್ಮಿಂಟನ್ ಕ್ಲಬ್ಬನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಸಹಕಾರ ಇದೆ. ಶಫಡ್ ಬ್ಯಾಡ್ಮಿಂಟನ್ ಕ್ಲಬ್ಬಿನ ಶಫಡ್ ಕಪ್ 2018 ಇದು 2 ದಿವಸ ನಡೆಯುವ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಇಲ್ಲಿನ ಶಫರ್ಡ್ ಬ್ಯಾಡ್ಮಿಂಟನ್ ಕ್ಲಬ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಶ್ರೀಯುತ ಶಫರ್ಡ್ ಅವರು ಅವರ ಪ್ರಯತ್ನದಿಂದ, ಅವರ ಪ್ರೋತ್ಸಾಹದಿಂದ ನೀವೆಲ್ಲರೂ ಕೂಡ ನಾವು ವೇದಿಕೆಯಲ್ಲಿ ನೀವೆಲ್ಲರೂ ಆಟ ಆಡಲಿಕ್ಕೆ ಇಲ್ಲಿ ಅವಕಾಶ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಥಮವಾಗಿ ಶ್ರೀಯುತ ಶಫರ್ಡ್ ಅವರಿಗೆ ನಾವೆಲ್ಲರೂ ಕೂಡ ಜೋರಾಗಿ ಕೈ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸಬೇಕು. ಹಾಗೆ ಈಗಾಗಲೇ ಉದ್ಘಾಟಕರು ಹೇಳಿದಾಗೆ ಕ್ರೀಡೆಗೆ ಬಹಳ ಪ್ರೋತ್ಸಾಹ ದೊರೀತಿದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಕ್ರೀಡಾಪಟುಗಳು ಕ್ರೀಡೆ ಜೊತೆಗೆ ಭಾಳ ಶಿಸ್ತನ್ನು ಬೆಳೆಸಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನೀವು ವೇದಿಕೆಯ ಮುಂಭಾಗದಲ್ಲಿ ನಿಲ್ಲಬೇಕು, ಶಿಸ್ತಿನಿಂದ ಇರಬೇಕು ಅಂತ. ಮಕ್ಕಳೇ, ನೀವೆಲ್ಲರೂ ಕೂಡ ಈಗ ಆಡಲಿಕ್ಕೆ ಇಲ್ಲಿಗೆ ಬಂದಿದ್ದೀರಿ, ನಿಮಗೆ ಒಂದು ಅವಕಾಶ ಆಗಿದೆ. ಆ ಅವಕಾಶಕ್ಕೆ ಭಾಳಷ್ಟು ಜನರು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಈಗ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಸೀನರಾಗಿರೋ ಶ್ರೀಯುತ ಸದಾನಂದ ಶೆಟ್ಟಿ ಅವರು ಸಾವಿರಾರು ಕೆಲಸಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ನಿಮಗೆ ಪ್ರೋತ್ಸಾಹಿಸಲಿಕ್ಕೆ, ಕ್ರೀಡೆಯನ್ನು ಬೆಳೆಸಲಿಕ್ಕೆ ಇಲ್ಲಿ ಆಸೀನರಾಗಿದ್ದಾರೆ. ಹಾಗೆ ಐವನ್ ಪತ್ರವ್ ಅವರಾಗಿರ್ಬೋದು, ಹಾಗೆ ಶಫರ್ಡ್ ಆಗಿರ್ಬೋದು, ಹಾಗೆ ಇಲ್ಲೆಲ್ಲ ನಮ್ಮ ಮಿತ್ರರು ಇದ್ದಾರೆ. ತುಂಬ ಜನ ಎಲ್ಲ ಆಫೀಸಲ್ಲಿ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಮತ್ತು ಬಿಸ್ನೆಸ್ಸಲ್ಲಿ ಇರ್ತಾರೆ. ಎಲ್ಲವನ್ನು ಬಿಟ್ಟು ಕೂಡ ನಿಮಗೋಸ್ಕರ ಇಲ್ಲಿಗೆ ಆಗಮಿಸಿದ್ದಾರೆ. ನಿಮ್ಮ ಬೆಳವಣಿಗೆಗೆ, ಕ್ರೀಡೆಗೆ ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಬಂದಿದ್ದಾರೆ. ಅದನ್ನು ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಕ್ರೀಡೆಗೆ ಬೆಳಿಬೇಕಾದ್ರೆ ಕ್ರೀಡಾ ಪೋಷಕರು ಬಹಳ ಮುಖ್ಯ. ಇಲ್ಲದಿದ್ದರೆ ಆಡಲಿಕ್ಕೆ ಅವಕಾಶಗಳೇ ಸಿಗೋದಿಲ್ಲ. ಈ ಬ್ಯಾಡ್ಮಿಂಟನ್ ಕ್ಲಬ್ ಇಲ್ಲಿ ಸ್ಥಾಪಿಸಿದ್ರಿಂದ ಎಷ್ಟೋ ಮಕ್ಕಳಿಗೆ ಆಡಲಿಕ್ಕೆ ಅವಕಾಶ ಆಗಿದೆ. ಹಾಗೆ ಎಷ್ಟೋ ಹಿರಿಯರು ಕೂಡ ಇಲ್ಲಿ ಆಡ್ತಾ ಇದ್ದಾರೆ. ಸೊ ಈ ಥರ ಪೋಷಕರು ಎಲ್ಲ ಇರುವಾಗ ವಿದ್ಯಾರ್ಥಿಗಳು ಅಥವಾ ಕ್ರೀಡಾಪಟುಗಳು ಭಾಳ ಶಿಸ್ತಿನಿಂದ ಇದ್ದು ಎಲ್ಲರಿಗೂ ಕೂಡ ಒಳ್ಳೆಯ ಪೂರಕವಾದ ವ್ಯವಸ್ಥೆಯಲ್ಲಿ ನೀವು ಆಡಬೇಕು. ಯಾವುದೇ ಸಂದರ್ಭದಲ್ಲಿ ಅಫಿಷಿಯಲ್ಸ್ ಒಟ್ಟಿಗೆ ಆರ್ಗ್ಯೂ ಮಾಡೋದಾಗಲಿ ಅಥವಾ ಇಂಡಿಸಿಪ್ಲಿನ್ ಆಗಿ ವರ್ತಿಸೋದಾಗಲಿ ಯಾವುದೇ ಇರಬಾರ್ದು. ಶಿಸ್ತು ಬಹಳ ಮುಖ್ಯ ಕ್ರೀಡಾಪಟುಗಳಿಗೆ. ಶಿಸ್ತಿದ್ದರೆ ಮಾತ್ರ ಸಾಧನೆ ಮಾಡಲಿಕ್ಕಾಗ್ತದೆ. ನಾವು ಕೂಡ ಹಲವಾರು ಕ್ರೀಡಾಪಟುಗಳನ್ನು ನೋಡಿದ್ದೇವೆ. ಶಿಸ್ತನ್ನು ಕಳೆದುಕೊಂಡಿದ್ದರಿಂದ ಅವರ ಒಂದು ಒಳ್ಳೆಯ ಜೀವನವನ್ನು ಕೂಡ ಕಳ್ಕೊಂಡಿದ್ದಾರೆ. ಕ್ರೀಡೆಯಲ್ಲಿ ಶಿಸ್ತೇ ಬಹಳ ಮುಖ್ಯ. ಆದ್ದರಿಂದ ನೀವೆಲ್ಲರೂ ಕೂಡ ಶಿಸ್ತಿನಿಂದ ಯಾವಾಗಲೂ ಕೂಡ ವರ್ತಿಸಿ ಕ್ರೀಡೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕಿಶೋರ್ ಅವರಿಗೂ ನಾವು ಕ್ಲಬ್ಬಿನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಸಂಪ್ರೀತ್ ಐವನ್ ಪತ್ರವ್
ಸ್ಫೂರ್ತಿ ಕ್ಲಿನಿಕ್ ಇದರ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ನಮ್ಮ DKDBಯ ಸೆಕ್ರೆಟರಿ ಶ್ರೀ ಐವನ್ ಪತ್ರ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಶ್ರೀ ವಿಕ್ರಮ್ ಶೆಟ್ಟಿ ಅವರು. ಅವರಿಗೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಸಿ ಶೆಫರ್ಡ್ ಅವರೊಂದು ಹೂವು. There are two groups of participants here. One is the winners, the second one is who wanted to win. I mean, it's very important to recognize that both are so important. Winners cannot be winners without the other category, that is who want to win. And the other category who want to win can never be happy till they see the limelight what the winners get. I mean, these two things which makes us competitive, and there's, of course, there's only one winner, but that doesn't deter the other one who could not make it into the last one. He will definitely make it, he or she will definitely make it in the next time. So, first of all, congratulations to all the winners, and for those who could not make it to the top one, I always say there is only one thing that you should recognize. You should always have that never give way attitude. I mean, if not today, tomorrow I'm going to win. If that opponent has defeated me, I will take this as a challenge, and next match when I face him or her, I'm sure I'm going to beat them. With this attitude, I think days are not far off when India will be recognized as a global head in sports. With these few words, I know you're all tired. I conclude my small briefing. Wish you all the best in your future endeavors and all the best. ಸ್ಟ್ರೈಟ್ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟರ್ ಶ್ರೀ ಕೆ ಕಿಶೋರ್ ಅವರ ನೇತೃತ್ವದಲ್ಲಿ ಅಂಪೈರ್ಸನ್ನು ಕಳಿಸಿದ್ದಾರೆ. ಮಿಸ್ಟರ್ ಸುದೇಶ್, ಮಿಸ್ಟರ್ ಕರುಣಾಕರ್, ಹಾಗೆ ಅವರಿಗೆ ಗೌರವಧನವನ್ನು ಕೂಡ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಈ ನಮಗೆ ಸಹಕಾರ ನೀಡಿದಂಥ ಎಲ್ಲ ಪ್ಲೇಯರ್ಸಿಗೆ ಹಾಗೆ ಆಫೀಸರ್ಸಿಗೆ ಕ್ಲಬ್ಬಿನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಜೊತೆಯಾಗಿ ಹೊಸಕುರಲ್ ಮೀಡಿಯಾ ಸಂಸ್ಥೆ ಹಾಗೂ ಕ್ರಿಸ್ಟಲ್ ಡಿಜಿಟಲ್ ಸ್ಟುಡಿಯೋ ಸಂತೋಷ್ ಕುಮಾರ್ ಮಾರ್ಲ ಅವರು ಹಾಗೂ ಪ್ರೆಸ್ ಮೀಡಿಯಾಗೆ ಶೆಫರ್ಡ್ ಬ್ಯಾಡ್ಮಿಂಟನ್ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.